ಇದು ನೆಲನೆಕ್ಕಿರೆ, ಬೇಸೊಪ್ಪು, ನಿಂಬೆಹಣ್ಣು ಹಿಂಡಿ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ. ಗ್ಲಾಸ್ ಆಗಿದೆ ಗ್ಲಾಸ್. ಬಾಬಾ ಎಲ್ಲಿದ್ದೀರಿ ಬಾಬಾ? ನೋಡೋಣ ನಮ್ಮ ಬಾಬನ ಮೂಮೆಂಟ್ ಕಾಣ್ತದ ನೋಡುವ. ಇವತ್ತಿನ ನನ್ನ ಅಡುಗೆ ಲೀಫ್ ಇದು ಥೀಮ್ ಆಯ್ತಾ, ಬೇರೆ ಲೀಫ್ನಿಂದ ಮಾಡುವಂತಹ ಅಡಿಗೆ. ತುಪ್ಪ ಬೇಕಾ? ತುಪ್ಪ ಬೇಕು ಹೇಳಿದ್ದು. ಹಾಯ್, ಗುಡ್ ಮಾರ್ನಿಂಗ್. ಎಂತ ಗೊತ್ತುಂಟಾ, ನನಗೆ ನಿನ್ನೆ ಒಂದು ಮದುವೆಗೆ ಹೋಗ್ಲಿಕ್ಕೆ ಇತ್ತು. ಅದು ಉಡುಪಿಯಲ್ಲಿ ಮದುವೆ ಇದ್ದದ್ದು. ಹಾಗೆ ನನಗೆ ಬೆಳಿಗ್ಗೆ 8 ಗಂಟೆಗೆ ಹೋಗಿ ನಾನು ರಿಟರ್ನ್ ಬರೋದು ತುಂಬ ಲೇಟ್ ಆಗಿತ್ತು. ಹಾಗೆ ನನಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಸೊ ಹಾಗೆ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕೀಪ್ ವಾಚಿಂಗ್. ಇವತ್ತಿನ ಸ್ಪೆಷಲ್ ನೋಡಿ, ಇದನ್ನು ನೋಡಿ ನೀವು ಗೆಸ್ ಮಾಡಿ ಇವತ್ತು ಎಂತೆಲ್ಲ ಇರ್ಬೋದು ನನ್ನ ಫುಡ್ಡಲ್ಲಿ ಅಂತ ಹೇಳಿ. ಇದು ರೋಸು, ಅದು ಗರಿಕೆ, ಇದು ನೆಲನೆಕ್ಕಿರೆ, ಬೇಸೊಪ್ಪು, ತೊಂಡೆಕಾಯಿ ಮತ್ತು ಕೆಸುವಿನ ಎಲೆ ನೋಡಿ, ಇದು ಸಣ್ಣ ಸಣ್ಣ ಚಿಗುರೆಲೆಗಳು. ಸೊ ಗೆಸ್ ಮಾಡಿದ್ರಲ್ಲ ಎಂತೆಲ್ಲ ಉಂಟು ಅಂತ ಹೇಳಿ. ಹಾಗೆ ಇಲ್ಲಿ ಹೀಗೆ ಬಂದರೆ ಕರಿಕೆಸುವಿನ ದಂಡು ಕಾಣ್ತದೆ, ಕರಿಕೆಸು ಕಾಣ್ತದೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸುಬ್ಬಿ. ಇವಳು ನೋಡಿ, ಸುಬ್ಬಿ 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 ಸುಬ್ಬಿ. ಎಂಥ ನಿದ್ರೆ ಇವಳಿಗೊಂದು ಅಂತ. ಎಂಥ ನಿದ್ರೆಯಾ? ಹಾಂ, ನೀನು ಎಲ್ಲಿಗೆ ಈಗ ಕರ್ಕೊಂಡೋಗೋದು? ಎಲ್ಲಿಗೆ? ಹೌದವಾ, ಎಲ್ಲಿ ಕರ್ಕೊಂಡೋಗೋದು? ಹಾಂ, ಮೊದಲಿಗೆ ನಾವು ಗರಿಕೆ ಹುಲ್ಲಿನ ರಸ ತೆಗೆಯುವ. ಅದಾಗಿ ಸ್ವಲ್ಪ ಹೊತ್ತಿನ ಮೇಲೆ ರೋಸ್ ಟೀ ಮಾಡಿ ಕುಡಿಯುವ. ಮತ್ತು ಬ್ರೇಕ್ಫಾಸ್ಟಿಗೆ ನಾವು ಪತ್ರೊಡೆ ಮಾಡುವ. ಚಿನ್ನು ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಮ್ಮನ್ನು ಗರಿಕೆ ಹುಲ್ಲಿನ ರಸ ಕುಡಿಯುವ ಮೂಲಕ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಈ ಗರಿಕೆ ಹುಲ್ಲಿನ ರಸಕ್ಕೆ ಸ್ವಲ್ಪ ಲಿಂಬೆ ಹುಳಿ ಸಹ ಹಿಂಡಿದ್ದೇನೆ ಆಯಿತಾ. ಸೊ ಅದು ಸಹ ಬೆಸ್ಟ್ ಆಪ್ಷನ್, ಟ್ರೈ ಮಾಡಿ. ನಿಂಬೆಹಣ್ಣು ಹಿಂಡಿ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ. ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೇನೆ. ಮತ್ತೆ ಅದು ನೀರು ಆಗ್ತದಲ್ಲ, ಅದಕ್ಕೋಸ್ಕರ ಪುನಃ ಅಕ್ಕಿ ಹಿಟ್ಟು ಸಹ ನಾನು ಸೇರಿಸಿಕೊಂಡು ಮಾಡ್ತಾ ಇದ್ದೇನೆ. ಇದೀಗ ಪುಂಡಿಗಟ್ಟಿ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಸಹ ನಾವು ತಿನ್ಬೋದು. ಮತ್ತೆ ಇದನ್ನು ಹುಡಿ ಮಾಡಿ ಇದಕ್ಕೆ ಬೆಲ್ಲ ಒಗ್ಗರಣೆ ಕೊಟ್ಟು ಸಹ ತಿನ್ಬೋದು. ಸೊ ಎರಡಕ್ಕೆ ಸಹ ಆಗುವ ಹಾಗೆ ನಾನು ಇವತ್ತು ಪತ್ರೊಡೆ ಮಾಡ್ತಾ ಇದ್ದೇನೆ. ಇವತ್ತು ನಾನು ಸ್ಪೆಷಲ್ ಆಗಿ ಯಾಕೆ ಮಾಡೋದು ಹೇಳಿದ್ರೆ, ನನ್ನ ಮಗಳಿಗೆ ಸಿಗ್ಲಿಲ್ಲ ಇದು ಪತ್ರೊಡೆ. ಹಾಗೆ ನಾವು ಪತ್ರೊಡೆ ಎಲೆ ತಿನ್ಬೇಕಲ್ಲ, ಕೆಸುವಿನ ಎಲೆ ತಿನ್ಬೇಕಲ್ಲ ಒಮ್ಮೆ ಆದ್ರೆ ಸಹ. ಹಾಗೆ ಕಾಟು ಕೆಸುವಿನ ಎಲೆ ಒಂದು 4 ತೆಕೊಂಡು ಬಂದು ಇದನ್ನೀಗ ನಾನು ಮಾಡ್ತಾ ಇದ್ದೇನೆ. ಇನ್ನು ಅವಳಿಗೆ ಹಚ್ಚಿಯೋ ಅದನ್ನು ಕಾವಲಿಯಲ್ಲಿ ಕಾಯಿಸಿ ಮಾಡ್ತೇವಲ್ಲ ನಾವು, ತವಾ ಫ್ರೈ, ಅದು ಸಹ ಇಷ್ಟ. ಸೊ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೇನೆ, ಸ್ವಲ್ಪ ಎಲೆ ಮತ್ತು ಹಿಟ್ಟು. ಅದು ಸಂಜೆ ಮಾಡೋದು. ಈಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗೋದಿಲ್ಲ, ಅರ್ಜೆಂಟ್ ಆಗ್ತದೆ ನನಗೆ ಕೊಡೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಸುಲಭ ಆಗ್ತದೆ ನಮಗೆ, ಬೇಗ ಬೇಗ ಉಂಡೆ ಕಟ್ಲಿಕ್ಕೆ ಆಗ್ತದೆ. ಮೊದಲಿನ ಕಾಲದಲ್ಲಿ ಎಲ್ಲ ಅಕ್ಕಿ ಹುಡಿ ಎಲ್ಲ ಸಿಗ್ತಾ ಇರ್ಲಿಲ್ಲ ಅಲ್ಲ, ಹಾಗೆ ಹಿಟ್ಟನ್ನೇ ಕಡೆಯುವ ಕಲ್ಲಲ್ಲಿ ಗಟ್ಟಿ ಕಡ್ದು ಎಲ್ಲ ಮಾಡ್ತಾ ಇದ್ರು. ಈಗ ನಮ್ಗೆ ಸಿಗ್ತದಲ್ಲ ಹಿಟ್ಟು, ಅಕ್ಕಿ ಹುಡಿ ಸಿಗ್ತದೆ, ಹೇಗೆ ಬೇಕು ಹಾಗೆ ನಾವು ಮಾಡ್ಬೋದು ಸುಲಭದಲ್ಲಿ. ಹಾಗೆ ಇಷ್ಟು ಮಾಡಿ ಆಯ್ತು.
ಜೀವನದಲ್ಲಿ ನಾನು ಕಂಡುಕೊಂಡಂತಹ ಒಂದು ಸತ್ಯ ಏನು ಗೊತ್ತುಂಟಾ, ನಾವು ಯಾರಿಗೆ ಕೂಡ ಅಡ್ವೈಸ್ ಮಾಡಲಿಕ್ಕೆ ಹೋಗಬಾರ್ದು. ಅಡ್ವೈಸ್ ಮಾತ್ರ ಅಲ್ಲ, ಸಜೆಷನ್ ಕೊಡಲಿಕ್ಕೆ ಸಹ ಹೋಗಬಾರ್ದು. ಸಜೆಷನ್ ಮಾತ್ರ ಅಲ್ಲ, ಯಾರೋ ಒಬ್ಬರು ನಮ್ಮ ಕಣ್ಣೆದುರೇ ಕಷ್ಟದಲ್ಲಿದ್ದಾರೆ ಅಂತ ಆದರೆ ಅವರ ಬಗ್ಗೆ ಕೈಂಡ್ನೆಸ್ ಕೂಡ ಕಾರಣವಿಲ್ಲದೆ, ಅವರಿಗೆ ಅಪೇಕ್ಷೆ ಇಲ್ಲದೆ ನಾವು ತೋರಿಸಬಾರ್ದು. ನಾಗರ ಪಂಚಮಿ ದಿವಸ ಒಮ್ಮೆ ನಾವು ಮಾಡಿದಲ್ಲ, ಅದು ಸಹ ಹಾಗೆ ಎಷ್ಟು ಗಡಿಬಿಡಿ ಮಾಡಿದ್ದು. ಇಬ್ಬರು ಬರುವಾಗ ಗಂಟೆ 4 3:30 ಆಗುವಾಗ ಎಲ್ಲ ಕ್ಲೋಸ್ ಆಗಿದೆ. ಇದು 4 ವೆರೈಟಿ ಮಾಡಿದ್ದೇವೆ. 4 ವೆರೈಟಿ. ಇದು ತವಾ ಫ್ರೈ, ಆಮೇಲೆ ಇಡೀ ಮತ್ತೊಂದು ಎಂಥ ಅವಸ್ಥೆ ನೋಡಿ. ಬಿಸ್ಕೆಟ್ ಎಲ್ಲ ಹಾಕಿ ಆಗಿತ್ತು. ಆಸೆ ಅಂತ ಹೇಳಿದರೆ ಬಿಸ್ಕೆಟಿಗೆ ಅಡಿಕ್ಟ್ ಆದ ಹಾಗೆ. ಎಂಥದ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಇವನನ್ನು ಬಿಟ್ಟದ್ದು ನಾನು ಮೇಯ್ಲಿಕ್ಕೆ ಬಂದು ಚಂದ ಮಾಡಿ ಮಲಗಿದ್ದಾನೆ. ಇವನೊಂದು ಕೊಂಡಾಟ ಮಾಡುವನಾ ಹಾಂ ಬಾಬು? ಮಳೆ ಕೂಡ ಹನಿತಾ ಉಂಟು. ಹಾಯ್, ಕೊಂಡಾಟ ಮಾಡೋಣ. ಎಲ್ಲೆಲ್ಲ ಶುದ್ಧಿ ಬಂದದ್ದು? ನೀವು ಎಲ್ಲಿ ಶುದ್ಧಿ ಬಂದದ್ದು? ಅಯ್ ಕುಂಡೂರು ನನಗೆ ಬಿಸಿಲಾಗ್ತದೆ. ನಿಮಗೆ ಬಿಸಿಲಾಗೋದಿಲ್ಲ? ಬಿಸಿಲಾಗೋದಿಲ್ಲ ಇಲ್ಲಿ. ಇದು ನಿನ್ನೆಲ್ಲ ಮಣ್ಣಲ್ಲಿ ಆಡಿದ್ದು ಅಂತ. ಇವನನ್ನು ಮತ್ತು ಇವನ ಅಕ್ಕನನ್ನು ಬಿಟ್ಟರು. ಹೋಗಿ ಎಲ್ಲಿ ಮಣ್ಣಿನ ರಾಶಿಗೆ ಹೋಗಿ ತಲೆ ಎಲ್ಲ ಹೀಗೆ ಮಾಡಿದ್ದಾರೆ ಗೊತ್ತಿಲ್ಲ. ಇಡೀ ಇಲ್ಲಿ 2 ಕಲರ್, ಇಲ್ಲಿಂದ ಇಲ್ಲಿವರೆಗೆ ಫುಲ್ ಕೆಸರು. ಹೌದಾನ? ನಂದು ಶೇಳೆ ಮುದ್ದು. ಆಯಿತು ಶೇಳೆ. ನನಗೆ ಅಡುಗೆ ಆಗಬೇಕು ಮಧ್ಯಾಹ್ನದ್ದು, ಆಯಿತಾ? ಇವಳು ನೋಡಿ ನನ್ನ ಹಿಂದೆ ಬಂದಿದ್ದಾಳೆ. ಮತ್ತು ನಮ್ಮ ವಾರಿಜಮ್ಮ ನೋಡಿ, ನಮಗೆ ಹೆದರಿಕೆ ಆಗ್ತಾಯಿತ್ತು ಆಯಿತಾ. ಇವತ್ತು ಹಾಕ್ತಾಳಾ ನಿನ್ನೆ ಹಾಕ್ತಾಳಾ ಅಂತ ಹೇಳಿ. ಅಮಾವಾಸ್ಯೆ ಒಂದು ದಾಟಿತು ದೇವರ ದಯದಲ್ಲಿ, ಅದೇ ಹೆದರಿಕೆ ಆಗೋದು. ಮತ್ತು ವೃಂದಕ್ಕ ನೋಡಿ, ವೃಂದಕ್ಕ ವೃಂದಕ್ಕ ನಮಗೆ ಕೆಲಸದವ ಬರೋದೇ ಎಲ್ಲ ಉಂಟಲ್ಲ. ಇವಳು ಕರು ಹಾಕ್ತಾಳೆ ಅಂತ ಹೇಳಿ ಹೆದರಿ, ಮತ್ತು ನಮ್ಮ ಅಲ್ಲಿ ನೇಬರಿಂದೆಲ್ಲ ಇದೆಲ್ಲ ತಗೊಂಡದ್ದು ಬೈಹುಲ್ಲು. ಇದು ಅವರು ಹೀಗೆ ಕೊಟ್ಟದ್ದು. ಮತ್ತು ಇದು 2 ರೋಲ್ ತರಿಸಿದ್ದು. ಅದೊಂದು 300 ರೂಪಾಯಿ ಆಗಿ, ಅಂದರೆ ಚಂಡಿ ಆಗಿತ್ತಂತೆ, ಮತ್ತು ಕೊಟ್ಟರು ಅದನ್ನೇ. ಹಾಗೆ ಮತ್ತು ನಿನ್ನೆಯಿಂದ ಒಬ್ಬರು ಲೇಡಿಯನ್ನು ಕರೆದಿದ್ದೇವೆ ನಮಗೆ ಹುಲ್ಲೆಲ್ಲ ಮಾಡಲಿಕ್ಕೆ. ನೋಡಿ ಎಲ್ಲ ಚೆಂದ ಮಾಡಿ ತಂದು ಹಾಕಿದ್ದಾರೆ. ಇದು ಇವತ್ತು ಹೆರ್ದದವರು. ಮತ್ತು ನೋಡಿ ಸೊಪ್ಪು ಸಹ ಎಲ್ಲ ಚೆಂದ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇನ್ನೂ ತೊಂದರೆ ಇಲ್ಲ, ಇನ್ನು ಬೈಹುಲ್ಲು ಸಹ ಉಂಟು. ಮಳೆ ಸಹ ಇತ್ತಲ್ಲ, ಮೊನ್ನೆಯಿಂದ ಮಳೆ ಸಹ ಬರ್ತಾಯಿತ್ತು. ವಾರಿಜಕ್ಕನಿಗೆ ಜೈ. ವಾರಿಜಕ್ಕನಿಗೆ ಜೈ ಹೋ, ವಾರಿಜಕ್ಕನಿಗೆ ಜೈ ಹೋ, ಜೈ ಹೋ, ಜೈ ಹೋ. ಖುಷಿ ಆಯಿತು ನನಗೆ, ಆಯಿತಾ? ಥ್ಯಾಂಕ್ ಯು. ಬಾಬಾ ಎಲ್ಲಿದ್ದೀರಿ ಬಾಬಾ? ನೋಡುವ ನಮ್ಮ ಬಾಬಾನ ಮೂಮೆಂಟ್ ಕಾಣ್ತದಾ ನೋಡುವ. ಅಪ್ಪ ನೋಡಿ, ಭೀಮಣ್ಣ ಮೇಯ್ತಾ ಇದ್ದಾನೆ. ಬಂಟಿ ಫುಡ್ಡು ತಿನ್ನಲಿಲ್ಲ ಅಂತ. ಯಾಕೆ ತಿನ್ನಿಲ್ಲ ಬಂಟಿ? ಹಿಂಗೆ ಅಂಬಿ ಬೇಕಾ? ಇವತ್ತು ವಾಕಿಂಗ್ ಹೋಗಿ ಬರುವಾಗ ಸಗಣಿ ತಿಂದಿದ್ದಾನೆ. ನೋಡಿ ಮಾಡೋದು ನೋಡಿ, ಗಿಲ್ಟಿ ನೋಡಿ ಅವನಿಗೆ. ತಿನ್ನೋ. ಗುಡ್ ಬಾಯ್ ಬಂಟಿ, ಗುಡ್ ಬಾಯ್. ನಾವು ಜೀವನದಲ್ಲಿ ನ್ಯೂಟ್ರಲ್ ಆಗಿರೋದು ಎಷ್ಟೊಂದು ಅಗತ್ಯ ಎಂಬುದು ನಾನೊಂದು ಕಂಡುಕೊಂಡಂತಹ ಸತ್ಯ. ಸೊ ಇದನ್ನು ನಿಮ್ಮ ಜೊತೆಗೆ ನಾನೀಗ ಶೇರ್ ಮಾಡಬೇಕು ಅಂತ ಇದ್ದೇನೆ. ನಾವು ಯಾಕೆ ಯಾರಿಗೆ ಕೂಡ ಸಜೆಷನ್ ಆಗಲಿ, ಅಡ್ವೈಸ್ ಆಗಲಿ, ಕೈಂಡ್ನೆಸ್ ಆಗಲಿ ಕೊಡಬಾರ್ದು ಅಂತ ಹೇಳಿದರೆ, ನಾವು ನೋಡುವಂತಹ ದೃಷ್ಟಿಕೋನ ಇರಬಹುದು, ನಮ್ಮ ಮೈಂಡ್ಸೆಟ್ ಇರ್ಬೋದು, ನಮ್ಮ ಯೋಚನಾ ಲಹರಿ ಇರಬಹುದು. ಅದು ಅವರಿಗೆ ಯಾವ ರೀತಿಯಿಂದ ನಾವು ಅರ್ಥೈಸಿಕೊಂಡು ಅವರಿಗೆ ಅರ್ಥ ಆಗುವ ಹಾಗೆ ಹೇಳಿದರೆ ಸಹ ಅವರು ಅದನ್ನು ಸ್ವೀಕರಿಸುವಂತಹ ಮಾನಸಿಕತೆ
ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತದೆ. ಲೀಫ್ ಇದು ಥೀಮ್ ಆಯ್ತಾ, ಬೇರೆ ಲೀಫ್ ನಿಂದ ಮಾಡುವಂತಹ ಅಡಿಗೆ. ನಾವು ಹೇಳುವುದೆಲ್ಲ ಹೇಳಿ ಆದಮೇಲೆ ಕೊಟ್ಟ ಕೊನೆಗೆ ಅವರಿಂದ ಸಿಗುವಂತಹ ಆನ್ಸರ್ ನಮಗೆ ಬಹಳಷ್ಟು ನಿರಾಸೆಯನ್ನು ಮೂಡಿಸ್ತದೆ. ಈ ಡಿಸಪಾಯಿಂಟ್ನಿಂದಾಗಿ ನಾವು ದುಃಖಕ್ಕೆ ಒಳಗಾಗ್ತೇವೆ. ದುಃಖದಿಂದಾಗಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಇವರಿಗೆ ಇಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಅಲ್ಲ ಎಂಬಂತಹ ಕೋಪದ ಸ್ಥಿತಿಗೆ ನಾವು ಬಂದು ತಲುಪ್ತೇವೆ. ಸೊ ನಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ ಏನು ಅಂತ ಹೇಳಿದರೆ, ನಮಗೆ ಏನೋ ಒಂದು ಲೈಫಲ್ಲಿ ಫ್ಲ್ಯಾಶ್ ಆಯಿತು, ಏನೋ ಒಂದು ಐಡಿಯಾ ನಮಗೆ ಸಿಕ್ಕಿತು, ಏನೋ ಒಂದು ಐಡಿಯಾದಿಂದ ಏನೊಂದು ನಮಗೆ ನಾವೇ ಕಂಡುಕೊಂಡಂತಹ ಒಂದು ಸತ್ಯದಿಂದ ನಮಗೆ ಖುಷಿ ಆಯಿತು, ಸಮಾಧಾನ ಸಿಕ್ಕಿತು, ತೃಪ್ತಿ ಸಿಕ್ಕಿತು, ಅದನ್ನು ನಮಗೆ ನಾವೇ ಅಳವಡಿಸಿಕೊಂಡು ನಮಗೆ ನಾವೇ ಹೇಳಿಕೊಳ್ಬೇಕೆ ಹೊರತು ಇನ್ನೊಬ್ಬರಿಗೆ ಹೇಳಿಕೊಳ್ಳಿಕ್ಕೆ ಹೋಗುವಂತಹ ದೊಡ್ಡ ಸಾಹಸ ಉಂಟಲ್ಲ, ಅದು ಅತಿ ದೊಡ್ಡ ಮೂರ್ಖತನ ಎಂಬಂತಹ ವಿಷಯ. ಈಗ ನೋಡಿ, ಇದನ್ನು ನಾನು ಹೀಗೆ ತೆಳುವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ನಾನು ಎಣ್ಣೆಯಲ್ಲಿ ಕಾಯಿಸ್ತೇನೆ, ಪಕೋಡದ ಹಾಗೆ ಹೇಗಾಗ್ತದೆ ನೋಡುವ. ಇವರದ್ದು ಊಟ ಆಯಿತು, ನಮ್ಮದು ಊಟ ಆಗಬೇಕಷ್ಟೇ. ಯಾಕೆ ಹೇಳಿದರೆ, ನಮಗೆ ಸಂತೋಷ, ನಮಗೆ ಸಮಾಧಾನ ಅಂತ ಅನಿಸುವಂತಹ ಯಾವ ಥಾಟ್ ಉಂಟು ಅದು ಅವರಿಗೆ ಒಂದು ರೀತಿಯಾದಂತಹ ಚಾಲೆಂಜ್ ಅಂತ ಅನಿಸ್ಬೋದು, ಕಷ್ಟ ಅಂತ ಅನಿಸ್ಬೋದು. ಅಥವಾ ನಾವು ಹೇಳುವಂತಹ ರೀತಿ, ನಮ್ಮ ಪದ ಪ್ರಯೋಗ, ನಮ್ಮ ಎನರ್ಜಿ ನಾವು ಏನು ಆ್ಯಡ್ ಮಾಡ್ತೇವೆ ಅದು ಅವರಿಗೆ ಕಿರಿಕಿರಿದಾಯಕ ಅಂತ ಅನಿಸ್ಬೋದು. ಹಾಗಾಗಿ ನಾವು ನಮ್ಮ ಮಕ್ಕಳಿರಬಹುದು, ನಮ್ಮ ಗಂಡ ಇರಬಹುದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರಿಗೇ ಆಗಲಿ ಅವರಾಗಿ ಅವರು ಕೇಳದೆ ಯಾವುದೇ ರೀತಿಯಾದಂತಹ ಸಜೆಷನ್, ಹೆಲ್ಪ್, ಕೈಂಡ್ನೆಸ್, ಅಡ್ವೈಸ್ ಕೊಡಲಿಕ್ಕೆ ಹೋಗುವಂತಹ ದೊಡ್ಡ ತಪ್ಪನ್ನು ಮಾಡಲೇಬಾರ್ದು. ಇದರಿಂದ ನಮ್ಮ ಟೈಮ್ ವೇಸ್ಟ್. ನಮ್ಮಲ್ಲಿ ಯಾರಾದರೂ ಒಂದು ಹೆಲ್ಪ್ ಇರ್ಬೋದು, ಸಜೆಷನ್ ಇರ್ಬೋದು, ಅಡ್ವೈಸ್ ಇರ್ಬೋದು, ಐಡಿಯಾ ಇರ್ಬೋದು ಕೇಳಿದರೆ ನಾವು ಈ ಥರ ಮಾಡ್ಬೋದು, ಇದು ನಿಮಗೆ ಸೂಕ್ತ ಅನಿಸ್ತದ ಅಂತ ನೋಡಿ ಅಂತ ಹೇಳಿ ನಾಟಕ ಅಂತ ಆಪರಿಂದ ಅಪ್ಪ ಇವರಿಗೆಲ್ಲ ಹುಲ್ಲು ಹಾಕಿ ಆಯ್ತು. ಇವ ಎಂತ ಮಾಡಿದ್ದು ಗೊತ್ತುಂಟಾ, ಇಲ್ಲಿ ಇವನಿಗೆ ಹುಲ್ಲು ಹಾಕಿದಲ್ಲ ಅದರ ಮೇಲೆ ನಿಂತು ಮೂತ್ರ ಮಾಡಿದ್ದಾನೆ ಧೂಮಣ್ಣ. ಬಂಗಾರು ನೋಡಿ, ಸೂಪರ್ ಆದ ತಂಬುಳಿ, ನೆಲನೆಕ್ಕಿರೆ ಸೊಪ್ಪಿನ ತಂಬುಳಿ. ಇವತ್ತು ಮೇಯ್ನ್ ಕೋರ್ಸಲ್ಲಿ ಒಂದು ಬೋಳು ಹುಳಿ. ನಿಸರ್ಗನಿಗೆ ನಿನ್ನೆದು ಇದುಂಟು ಅಲ್ಲ, ಹಕ್ಕ ನೂಡಲ್ಸ್. ತುಪ್ಪ ಬೇಕಾ? ತುಪ್ಪ ಬೇಕು ಹೇಳಿದ್ದು. ಯಾವಾಗಲೂ ತಂಬುಳಿಯಲ್ಲಿ ಊಟ ಮಾಡಬೇಕಂತೆ, ಅಂದರೆ ಹಸಿ ಹಸಿ ಇರುವುದರಲ್ಲಿ. ಹಾಗೆ ತಂಬುಳಿ ಮತ್ತು ಪತ್ರೊಡೆ. ಈ ಒಂದು ಕೂಗ್ತಾ ಇದ್ದ ಗೂಡಲ್ಲಿ ಯಾರು ತಂದದ್ದು ನಿನ್ನನ್ನು ಯಾರು ಕರ್ಕೊಂಡು ಬಂದಿದ್ದು ಗೂಡಿಂದ? ಹಾಂ, ಸುಂದರ ಪುಟ್ಟ. ವಾಕಿಂಗ್ ಹೋಗುವ? ನೋಡಿ ನಮ್ಮ ಗ್ರೀನರಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಇವತ್ತಿಡೀ ದಿವಸ ಮಳೆಯೇ ಇಲ್ಲ. ನನ್ನ ಬಾಡಿ ಗಾರ್ಡ್ಸ್ ಬಂದು ಬ್ಲ್ಯಾಕ್ ಕ್ಯಾಟ್. ನೋಡಿ, ಆನ್ಲೈನ್ ಇದು ಶೂ, ಇದು ಅಮೆಝಾನ್, ಇದು ಇವತ್ತು ಬಂದದ್ದು. ಇದು ನೋಡಿ, ನಾನು ಹಸುಗಳಿಗೆ ಕೊಡಲಿಕ್ಕೆ ಅಂತ ಹೇಳಿ ಕಟ್ ಮಾಡಿಟ್ಟಂತಹ ಕೊಬ್ಬರಿ. ಇದು ಹಾಗಾಗಿ ಅವರು ಏನೋ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಸಾಧ್ಯ ಆದರೆ ಆನಂದಿಸುವ. ಅದರಿಂದ ನಮಗೆ ಪರ್ಸ್ನಲಾಗಿ ತೊಂದರೆ ಆಗ್ತಾ ಉಂಟು ಅಂತಾದರೆ ಅದಕ್ಕೆ ಅವರು ಕಾರಣ ಅಲ್ಲ, ನಮ್ಮ ಮನಸ್ಥಿತಿ ಕಾರಣ. ಯಾಕೆಂದರೆ ನಾವು ಅವರಿಂದ ಏನೋ ಒಂದು ಅಭಿಲಾಷೆಯಿಂದ ಇದ್ದೇವೆ ಅಥವಾ ಎಕ್ಸ್ಪೆಕ್ಟೇಷನಲ್ಲಿದ್ದೇವೆ. ಯಾಕೆ ಅಂತ ಹೇಳಿದರೆ ಅವರು ನಮ್ಮವರು ಅಂತ ಹೇಳಿ. ಭಗವದ್ಗೀತೆಯ ಒಂದು ಶ್ಲೋಕ ಹೇಳ್ತದೆ, ಅಂತರ್ಯಾಮಿ ಪರಮೇಶ್ವರನು ತನ್ನ ಮಾಯೆಯಿಂದ ಶರೀರರೂಪಿ ಯಂತ್ರದ ಮೇಲೆ ಆರೂಢನಾಗಿ ಸರ್ವ ಪ್ರಾಣಿಗಳನ್ನು ಅವರ ಕರ್ಮಾನುಸಾರ ಅಲೆಸುತ್ತಾ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರ್ತಾನೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.